ಹಾಯ್ ಹಾಯ್ ವಾಸ್ತು ಬ್ರದರ್, ಹೇಗಿದ್ದೀರಾ? ಟೀ ಆಯಿತಾ? ಕೃಷ್ಣಣ್ಣ ಹಾಯ್. ಎಂಚೊಲ್ಲರು ಚಾಂಡೆ ದಾದಿ ತಿಂಡಿ ಲೈಕ್ ಡನ್, ಥ್ಯಾಂಕ್ ಯು. ಏನು ತಿಂಡಿ ಇದ್ದೀರಾ? ದೂರಬಾರಿ ಕೃಷ್ಣಣ್ಣ. ಸತೀಶಣ್ಣ ಹಾಯ್ ಹಾಯ್, ಹೇಗಿದ್ದೀರಾ? 3 ಲೈಕ್, ಥ್ಯಾಂಕ್ ಯು. ಅಭಿಯವರೇ ಹಾಯ್ ಹಾಯ್. ಹಾಯ್ ಮೂರ್ತಿ ಅಂತ ಹೇಳ್ತಿದ್ದಾರೆ ಸತೀಶಣ್ಣ. ಚಾಂಡ್ ಮುದ್ದು ಪುಟ್ಟ ಅಂದೆ ದಾದಿ ತಿಂಡಿ 3 ಲೈಕ್ ಡನ್, ಥ್ಯಾಂಕ್ ಯು ಸತೀಶಣ್ಣ. ಅಭಿಯವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ. ಹಾಯ್ ಸತೀಶಣ್ಣ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. 4 ಲೈಕ್ ಡನ್, ಥ್ಯಾಂಕ್ ಯು ಅಭಿಯವರೇ. ಟೀ ಕೊಡ್ತಿದ್ದಾರೆ ಸತೀಶಣ್ಣ. ಕುಡೀರಲ್ರ ಆಯಿತಾ, ಟೀ ಕೊಡ್ತಿದ್ದಾರೆ. ಕೆಲವರು ಇನ್ನೂ ಎದ್ದಿಲ್ವಾ, ಎಲ್ಲಿ ಹೋದ್ರು? ನಿಮ್ಮ ಲೈವು ಇವಾಗನಾ? ಹೌದೌದು, ನಂದು ಇವಾಗ 3 ಗಂಟೆಗೆ, ಆದರೆ ನಾನು ಸ್ವಲ್ಪ ಲೇಟ್ ಆಯ್ತು. ಲೈಕ್ ಕೊಡಿ ಗೈಸ್, ಕಮೆಂಟ್ ಹಾಕಿ. ನೈಟ್ ಇಲ್ವಾ? ಇಲ್ಲ ಅಲ್ಲ, ನೈಟ್ ಲೈವ್ ಮಾಡಲ್ಲ ನಾನು, ಡೇ ಮಾತ್ರ. ತಿಂಡಿ ದಾಲ ಇಜ್ಜಿ ಮುದ್ದು ಪುಟ್ಟ ಅಂದೆ ಖಾಲಿ ಚಾನಲ್ ಇದ್ದರೆ ಹೇಳಿ ಮಾಡಿ. ನೈಟ್ ಲೈವ್ ಇರುತ್ತಲ್ವಾ, ಕೆಲವು ಮಂದಿದ್ದು ನೈಟ್ ಲೈವ್ ಇರುತ್ತೆ. ಹಾಗಾಗಿ ನೈಟ್ ಲೈವ್ ನಾನು ಮಾಡಲ್ಲ, ಅವರಿಗೆ ಟೈಮ್ ಬೇಕಲ್ಲ, ಹಾಗೆ ಅಲ್ವಾ ಕೃಷ್ಣಣ್ಣ? ಬೇರೆಯವರಿಗೆ ಟೈಮ್ ಕೊಡಬೇಕಲ್ಲ, ಅದಕ್ಕೆ ನಾನು ಲೈವ್ ಮಾಡ. ನೋ ಚಾನಲ್, ಓಕೆ ಓಕೆ. ಈಡ್ ಚಾಪರ್ ಪೂಜಾರ ಮುದ್ದು ಪುಟ್ಟ ಇಜ್ಜಿ ಚಾ ನಾನು ಇಲ್ಲಬೋದು ತೂಡು ಚಾ ಇಜ್ಜಿ ಬಯ್ಯಾಡಿಜ್ಜಿ ಸಪೋರ್ಟ್ ಓನ್ಲಿ. ಓಕೆ ಅಭಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ. ಹೌದು ಮುದ್ದು ಪುಟ್ಟ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಮತ್ತು ಹೇಳಿ, ಏನು ವಿಶೇಷ? ಮಳೆ ಇದೆಯಾ ನಿಮ್ಮ ಕಡೆ ಅಭಿ ಅವರೇ? ಬನ್ನಿ ಗೈಸ್, ಕಮೆಂಟ್ ಹಾಕಿ ಪ್ಲೀಸ್. ಸ್ಪೀಕ್ ಕನ್ನಡ. ಓಕೆ, ಕನ್ನಡ ಮಾತಾಡ್ತಿದ್ದೇನಲ್ಲ ನೋಡಿ, ಕನ್ನಡದಲ್ಲೇ ಮಾತಾಡ್ತಿದ್ದೇನೆ. ಅವರು ತುಳುವಲ್ಲಿ ಕೇಳಿದ್ರು, ಅದಕ್ಕೆ ಆನ್ಸರ್ ಮಾಡಿದೆ ಅಷ್ಟೇ. ಮುದ್ದು ಪುಟ್ಟ ಆಮುಂಡೆ ಈರುಂಡರ. ನೋ ರೈನ್ ನಿಮ್ಮಲ್ಲಿ, ನಮ್ಮಲ್ಲಿ ಕೂಡ ಇಲ್ಲ, ಬಿಸಿಲು. ಹಾಯ್, ಇದ್ಯಾರು? ರವೀಂದ್ರಣ್ಣ ಹಾಯ್. ನನಗೆ ಹಾಯ್ ಹೇಳಲಿಕ್ಕಿಲ್ವಾ ರವೀಂದ್ರಣ್ಣ? ಎಂತ ಇಲ್ಲಿ ಲೈವ್ ಓನರ್ ಇದ್ದೇನೆ, ನನಗಿಲ್ವಾ ಹಾಯ್? ಕೃಷ್ಣ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹಾಯ್ ರವೀಂದ್ರ ಅಂತ ಹೇಳ್ತಿದ್ದಾರೆ ಸತೀಶಣ್ಣ. ಹಾಯ್ ರವಿ ಅಣ್ಣ ಅಂತ ಕೃಷ್ಣಣ್ಣ. ಸತೀಶಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರ. ವಾಸ್ತವ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ. ನನಗೆ ಹಾಯ್ ಹೇಳಲಿಲ್ಲ ರವೀಂದ್ರಣ್ಣ. ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಲೈವ್ ಮಾಡಲಿಕ್ಕೆ ನಿಮಗೆ ಸನ್ನಿ ಅಂತ ಅಲ್ವಾ ರವೀಂದ್ರಣ್ಣ? ಕೃಷ್ಣಮೂರ್ತಿ ಹಾಯ್ ಅಂತ ಹೇಳ್ತಿದ್ದಾರೆ ಅಭಿಯವರು. ಅವ್ರದ್ದು ಚಾನಲ್ ಇದೆ ಆಯಿತಾ, ಇವರದು ರವೀಂದ್ರಣ್ಣ ಮತ್ತು ಕೃಷ್ಣಣ್ಣಂದು. ಅವರಿಗೆ ಸಪೋರ್ಟ್ ಮಾಡಿ ಅಭಿಯವರೇ. ಹೈಡ್ನಲ್ಲಿರಬೇಡಿ ಬನ್ನಿ ಅಂತ ಹೇಳ್ತಿದ್ದಾರೆ. ಸಪೋರ್ಟ್, ಥ್ಯಾಂಕ್ ಯು ರವೀಂದ್ರಣ್ಣ. ಹಾಯ್ ಅಭಿಬ್ರೋ ಅಂತ ಕೃಷ್ಣಣ್ಣ. ಬನ್ನಿ ಗೈಸ್ ಅಂತ ರವೀಂದ್ರಣ್ಣ. ನನ್ನ ಹತ್ರ ಮಾತಾಡೋರು ನೀವು, ನಿಮಗೇನು ಕೊಬ್ಬ? ಏನಾಗಿದೆ ನಿಮಗೆ? ಲೈವ್ ಮಾಡ್ತಾರ?
ಲೈವ್ ಮಾಡ್ತಾರೆ ಇವರೆಲ್ಲ, ಇವರು ಮಾಡ್ತಾರೆ, ಯಾರು ಮೂರ್ತಿ ಅಂತಿದ್ದಾರಲ್ಲ ಅವರು ಲೈವ್ ಮಾಡ್ತಾರೆ ಆಯಿತಾ. ಶಾಂತಕ್ಕ ಹಾಯ್ ಹಾಯ್ ಎಂಚೊಲ್ಲರು ಚಾಂಡಿ ಲೇಟ್ ಲೈವ್ ಹೌದಾ. ಹಾಯ್ ಭಾಗ್ಯಶ್ರೀ ಅವರಂತ ಪ್ರಕಾಶ್ ಅವರು. ಹಾಯ್ ಪ್ರಕಾಶ್ ಅವರೇ, ಹೇಗಿದ್ದೀರಾ? ಮುದ್ದು ಪುಟ್ಟ ದಾದ ಕಜಿಪು ಎಂತ ಟೊಮೆಟೊ ಸಾರು. ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಶಾಂತಕ್ಕ. ಶಾಂತಸಿ ಸಾಯಿ ಅಂತ ರವೀಂದ್ರಣ್ಣ. ಚಾ ಪರಿಹಾರ ಚಾಯಿಜ್ಜಿ ಇರ್ನಾಡ ಲೈಕ್ ಕೊಡಿ ಅಂತ ಶಾಂತಕ್ಕ. ಪ್ರಕಾಶ್ ಅಣ್ಣ ಹಾಯ್ ಅಂತ ರವೀಂದ್ರಣ್ಣ. ಹಾಯ್ ಪ್ರಕಾಶ್ ಅಣ್ಣ ಅಂತ ಕೃಷ್ಣಣ್ಣ. ಹಾಯ್ ರವೀಂದ್ರ ಬ್ರೋ ಅಂತ ಶಾಂತಕ್ಕ. ನಾವು ಸಪೋರ್ಟ್ ಮಾಡೋದು ಹೌದಾ. ಸೌಖ್ಯ ಸದ್ಯಕ್ಕೆ ಅಂದೆ ಶಾಂತಕ್ಕ. ಹಾಂ ಕೃಷ್ಣಣ್ಣ ಹಾಯ್ ಕೃಷ್ಣಣ್ಣ ಹೇಳಿದ್ದ. ಓಕೆ. ಹಾಯ್ ರವೀಂದ್ರ ಅವರಂತ ಪ್ರಕಾಶ್ ಅವರು. ಹಾಯ್ ಪ್ರಕಾಶ್ ಬ್ರೋ ಅಂತ ಶಾಂತಕ್ಕ. ಒಂದು ನಿಮಿಷ ಓಲಾಂಡ್ ವೆಯ್ಟ್. ಹಾಯ್ ಶಾಂತ ಅವರಂತ ಪ್ರಕಾಶ್ ಅವರು. ಪ್ರಕಾಶ್ ಅಣ್ಣ ಉಗ್ಗ ಉಂಡರ ಅಂತ ಕೃಷ್ಣ ಅಣ್ಣ. ನಾ ಚಾ ಪರ್ತಜಿ ಬೊಕ್ಕ ಕುಡಿಯುವುದು ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಕೆಬಿ ತಿನ್ಪೇರಿ ಕೆಲವು ಮುದ್ದು ಮೂಲುಲ್ಲೆರ ಅಂದ ಏರಿ. ಬ್ಲೂ ಬೇಕಾ ಅಭಿ ಅವರೇ ಹೇಳಿ, ಬ್ಲೂ ಬೇಕಾದರೆ ಕೊಡುವ. ಬನ್ನಿ ಜನರೇ ಅಂತ ರವೀಂದ್ರಣ್ಣ. ಉಗ್ಗ ಉಂಡೆ ಈರು ಉಂಡಾರ ಕೃಷ್ಣಣ್ಣ ಅಂತ ಪ್ರಕಾಶ್ ಅವರು. ಸಪೋರ್ಟ್ ಥ್ಯಾಂಕ್ ಯು. ಶಾನ್ ಹಾಯ್ ಅಂತ ಹೇಳ್ತಿದ್ದಾರೆ ಅಭಿ ಅವರು. ರವೀಂದ್ರ ಬ್ರೋ ಟುಗೆದರ್ ರೈಸಿಯರ್ ಅಂದ 6 ಲೈಕ್. ಥ್ಯಾಂಕ್ ಯು ಪ್ರಕಾಶ್ ಅವರೇ. ಎನ್ನಾಂಡ್ ಪ್ರಕಾಶ್ ಅಣ್ಣ ಅಂತ ಕೃಷ್ಣಣ್ಣ. ಶಾಂತ ಸಿಸ್ ಅಂತ ರವೀಂದ್ರಣ್ಣ. ಹಾರ್ಟ್ ಕೊಡ್ತಿದ್ದಾರೆ ಪ್ರಕಾಶ್ ಅವರು. ಥ್ಯಾಂಕ್ ಯು. ಹಾಯ್ ಅಭಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಮುದ್ದು ಗೊಂಗನ ಯಾರದು ಗೊಂಗ. ಬ್ಲೂ ಕಾಸ್ಟ್ಲಿ ಮಾರ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಪ್ರಕಾಶ್ ಅವರೇ ಥ್ಯಾಂಕ್ ಯು. ನೋ ಬ್ಲೂ ಅಂತ ಹೇಳ್ತಿದ್ದಾರೆ ಅಭಿ ಅವರು. ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಚಾಕ್ಲೇಟ್ ಕೊಡ್ತಿದ್ದಾರೆ ಸತೀಶ್ ಅಣ್ಣ. ಸತೀಶ್ ಅವರೇ ಹಾಯ್ ಅಂತ ಪ್ರಕಾಶ್ ಅವರು. ಚಾನಲ್ ಇದೆಯಾ ಅಭಿ ಅಂತ ಕೇಳ್ತಿದ್ದಾರೆ ಶಾಂತಕ್ಕ. ಸತೀಶ್ ಅಣ್ಣ ಥ್ಯಾಂಕ್ ಯು. ಬ್ಲೂ ವಿಷಯ ಪಾತ್ರಂಡ ಪೋಡಿಗೆ ಆಗುತ್ತೆ ಹೌದಾ. ನೋ ಚಾನಲ್ ಅಂತ ಹೇಳ್ತಿದ್ದಾರೆ ಪ್ರಕಾಶ್ ಈರೆಂಚಲ್ಲರ್. ಬನ್ನಿ ಜನರ ಅಂತ ರವೀಂದ್ರಣ್ಣ. ಹಾಯ್ ದರ್ಶನ್ ಅಂತೇಳಿ. ಯಾರದು ದರ್ಶನ್. ಹಾಯ್ ಡಿ ಓ ದೇವರ. ಸುಶಾಂತ್ ಹಾಯ್ ಎಂಚಲ್ಲರ್. ಮತ್ತೆ ಯಾಕೆ ಬ್ಲೂ ಅಭಿ ಅಂತ ಹೇಳ್ತಿದ್ದಾರೆ ಶಾಂತಕ. ಲೈಕ್ ಕೊಡಿ ಕಮೆಂಟ್ ಮಾಡಿ ಬನ್ನಿ ಗೈಸ್ ಅಂತ ರವೀಂದ್ರಣ್ಣ. ತಗೊಳ್ಳಿ ಅಂತ ಚಾಕ್ಲೇಟಾ. ಥ್ಯಾಂಕ್ ಯು ಪ್ರಕಾಶ್ ಅವ್ರಿಗೆ. ಸುಶಾಂತ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಪ್ಲೀಸ್ ಕನ್ನಡ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಲ್ಯಾಂಗ್ವೇಜ್. ಓ ದೇವರೇ, ನಾನು ಕನ್ನಡ ಮಾತಾಡ್ತಿದ್ದೇನೆ ಅಭಿ ಅವರೇ. ಹೈಡ್ನಲ್ಲಿರಬೇಡಿ ಬನ್ನಿ ಗೈಸ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಬನ್ನಿ ಗೈಸ್ ಕಮೆಂಟ್ ಹಾಕಿ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಸಪೋರ್ಟ್ ಮಾಡೋಕ್ಕೆ. ಹೌದು ಸಪೋರ್ಟ್ ಮಾಡೋಕ್ಕೆ. ಇತ್ತೆ ಪೋಯಿನಿ ಪಂಡ್ರ ಏರಿ ಕನ್ನಡ ಆ್ಯಂಡ್ ಅನದರ್ ಲ್ಯಾಂಗ್ವೇಜ್ ಮಿಕ್ಸ್ ಅಂತ ಹೇಳ್ತಿದ್ದಾರೆ. ಹೌದು, ಕನ್ನಡ ಮತ್ತು ಬೇರೆ ಲ್ಯಾಂಗ್ವೇಜ್ ಕೂಡ ಇರುತ್ತೆ. ಮುದ್ದುಡಿಯರ್ ಚಾ ಪರಿಹಾರ ಇಲ್ಲ ಸುಶಾಂತ್, ನಾನು ಚಹಾ ಕುಡ್ದಿಲ್ಲ, ನೀವು ಕುಡಿದ್ರಾ? ಎಲ್ಲರೂ ಕನ್ನಡ ಮಾತಾಡಿ. ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ಸೂಪರ್ ಅಂತ ಶಾಂತಕ್ಕ. ಕಮೆಂಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಭಾಗ್ಯಶ್ರೀ ಟುಗೆದರ್ ಲೈವ್ ಮಲ್ಪಿ ಆನ್ ಬರ್ಪೆ. ಎಲ್ಲ ಮಲ್ಪೋಡ ಪ್ರಕಾಶ್, ಎಲ್ಲ ಮಲ್ಪೆ ಇರ್ಬರ್ಪರ ಪೋಪುನು ಅಮ್ಮಡಿ. ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ವಂಡರ್ಫುಲ್ ಥ್ಯಾಂಕ್ ಯು ಶಾಂತಕ್ಕ. ರವೀಂದ್ರಣ್ಣ ತಮಾಷೆ ಪಂಡೆ. ಓಕೆ ಪ್ರಕಾಶ್ ಏಪ ಜಾಯ್ನ್ ಅವರು. ಹೇಳೋದಾದರೆ ಇಂಗ್ಲೀಷ್ ಕನ್ನಡದಲ್ಲಿ ಹೇಳಿ. ಇಂಗ್ಲೀಷ್ ಬರಲ್ಲ, ನಾನು ಕನ್ನಡದಲ್ಲಿ ಹೇಳ್ತೇನೆ. ಫೆಂಟಾಸ್ಟಿಕ್ ಥ್ಯಾಂಕ್ ಯು ಶಾಂತಕ್ಕ. ನಾಳೆ ಟುಗೆದರ್ ಲೈವ್ ಇರುತ್ತೆ ಜನರೇ ಬನ್ನಿ. ಹೌದು, ನಾಳೆ ಟುಗೆದರ್ ಲೈವ್ ಮಾಡುವ ಆಯಿತಾ. ಪ್ರಕಾಶ್ ಅವರೇ ಜಾಯ್ನ್ ಆಗೋದಾದರೆ ನಾಳೆ ಜಾಯ್ನ್ ಆಗಿ ಆಯಿತಾ. ಸೂಪರ್ ಲೈವ್ ಅಂತ ಹೇಳ್ತಿದ್ದಾರೆ ಪ್ರಕಾಶ್ ಅವರು.
ನಾಳೆ ಪೆಟ್ಟು ಮಾಡುವ ಪೆಟ್ಟು. ಸುಂದರವಾದ ನೇರ ಪ್ರಸಾರ ಅಂತ ಪ್ರಕಾಶ್ ಅವರು. ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ. ಇದ್ದೀರಾ? ಮಲಗಿದ್ದ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಾಯ್. ಅಯ್ಯ, ನಿಮಗೆ ಕನ್ನಡ ಕೂಡ ಅರ್ಥ ಆಗೋದಿಲ್ವಾ ಅಭಿ ಅವರೇ? ಫ್ಯಾಬ್ಲೆಸ್ ಅಂತ ಶಾಂತಕ್ಕ. ಡಿ ಪಿ ಚೇಂಜ್. ಹೌದು, ಡಿ ಪಿ ಚೇಂಜ್ ಆಗಿದೆ. ನಾಳೆ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿ ಲೈವ್. ಓಕೆ ರವೀಂದ್ರಣ್ಣ, ನಾಳೆ ಬೇಗ ಸ್ಟಾರ್ಟ್ ಮಾಡುವ ಆಯಿತಾ? ಬೆಸ್ಟ್ ಅಂತ ಶಾಂತಕ್ಕ. ಅಭಿ ಅವರಿಗೆ ಕನ್ನಡ ಗೊತ್ತಿಲ್ವಾ? ಇಷ್ಟು ಚಂದ ಕನ್ನಡದಲ್ಲಿ ಮಾತಾಡ್ತಿದ್ದೇನೆ. ಓ, ಹಂಗ ವಿಷಯ ಶಾಂತಕ್ಕ. ಓಕೆ ಗೊತ್ತಾಯ್ತು. ಓ ದೇವರೇ, ಬೊಕ್ಕ ಓ ಭಾಷೆ ಬರ್ಪುಣಿಕೆ. ಗುಡ್ ಅಂತ ಶಾಂತಕ್ಕ. ಭಾಗ್ಯಶ್ರೀ, ನಿಮಗೆ ಚೈನೀಸ್ ಭಾಷೆ ಬರುತ್ತೆ? ಚುಯಿ ಬರುತ್ತೆ ಆಯ್ತಾ? ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಲೇಟ್. ಯಾವ ಸೀನ್ ಮಾರೆ ಯಾನ್ ಬೇತ ಲೈವ್ ಉಡು ತೂತೆ ಏರೇನಿ ರವೀಂದ್ರಣ್ಣ ಅವರಣ್ಣ ಎಂಕ ಅಪಗನೆ ನ್ಯೂಸ್ ಬೈದುಂಡು ಅಂದೆ ಜಾಗೃತಿ ಉಪ್ಪಲೆ ಮುದ್ದು ಐಕಿಡು. ಓಕೆ ಕೃಷ್ಣಣ್ಣ, ನಮ್ಮಡ ಮಾತನಾಡ ಪೂಜಿ ಅಂದ. ಓಕೆ ಗೊತ್ತಾಯ್ತು ಆಯ್ತಾ. ನಮ್ಮ ಹತ್ರ ಕೂಡ ಅದೆಲ್ಲ ನಡೆಯಲ್ಲ. ಎಲ್ಲರೂ ಒಂದು ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಕೆಲವಿಪ್ಪ ಭಾಷೆ ಇಪ್ಪ ಅಂದ ಕೂಡ ಒಂದೊಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಅಭಿ ಅವರ ಲ್ಯಾಂಗ್ವೇಜ್ ತುಳು ಎರಡು ಮಾತಾಡ್ತಾರೆ. ಇಷ್ಟ ಇದ್ದರೆ ಸಪೋರ್ಟ್ ಮಾಡಿ, ಇಲ್ಲಾಂದರೆ ಬೇರೆ ಚಾನಲ್ ನೋಡ್ಕೊಳ್ಳಿ. ಅವರ ಭಾಷೆ ಅವರ ಇಷ್ಟ ಅಂತ ಹೇಳ್ತಿದ್ದಾರೆ ಸತೀಶ್ ಅಣ್ಣ. ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ಕರೆಕ್ಟ್ ಬಂಡಾರ ರವಿ ಅಣ್ಣ ಅಂತ ಕೃಷ್ಣಣ್ಣ. ರವೀಂದ್ರ ಬ್ರೋ ಅಂತ ಶಾಂತಕ್ಕ. ರವೀಂದ್ರ ಬ್ರೋ ರೈಸಿಯರ್ ಅಂದ್ ರೈಸಿಯರ್ ರವೀಂದ್ರಣ್ಣ. ಸತೀಶ್ ಡಿಡ್ ನಾಟ್ ಟಾಕ್ ಟು ಯು. ಆಯ್ನ ಮಂಡಿ ಪಾಡ್ಲೆ ಮಾರ ಒಂಜಿ ಸುತ್ತೇಳಿ. ರವೀಂದ್ರ ಬ್ರೋ ಇರ್ಲ ಚಾನಲ್ ಮಲ್ಪಲೆ ಬನ್ನೊಂದುಲ್ಲೆ ಶಾಂತಕ್ಕ. ಭಾಗ್ಯಶ್ರೀ ಅವರೇ ಬಾಯ್, ಬರ್ಪೆ ಕೆಲಸ ಉಂಡು. ಓಕೆ ಪ್ರಕಾಶ್, ಥ್ಯಾಂಕ್ ಯು ಸೋ ಮಚ್. ಇದು ಬಿಡ್ತು ಲೈವ್ ಸಪೋರ್ಟ್ ಮಾಡ್ತಾರೆ. ಅವರಿಗೆ ಪುನಃ ಬೇರೆ ಲ್ಯಾಂಗ್ವೇಜ್ ಕ್ಲಾಸ್ಗೆ ಹೋಗೋಕ್ಕೆ ಟೈಮ್ ಇಲ್ಲ ಅಂತ ರವೀಂದ್ರಣ್ಣ. ಹೌದಲ್ಲ, ಟೈಮ್ ಇಲ್ಲ. ನಮಗೆ ಏರು ಫೇಕ್ ಏರ್ ರಿಯಲ್ ಎಂದು ಗೊತ್ತಾಪುಂಡು ಅಂದ ಎಂಚೆ ಶಾಂತಕ್ಕ. ರವೀಂದ್ರ ಬ್ರೋ ಎಂಚ ಪನದಲ್ಲ ಶಾಂತಕ್ಕ. ಶಾಂತ ಸಿಸ್ ಚೆನ್ನಾಗಿ ಹೇಳಿದ್ದೀರಾ ಅಂತ ರವೀಂದ್ರಣ್ಣ. ಇತ್ತೆ ನಟ್ಟುನು ರವೀಂದ್ರ ಬ್ರೋ ಆಕಲು ಪನೊಂದುಲ್ಲ ಶಾಂತಕ್ಕ. ನಮ್ಮದು ಮೀಟರ್ ಓಡ್ತಾನೆ ಇರುತ್ತೆ ಗೈಸ್. ಹೌದಾ ಗೈಸ್, ಓಡ್ತದ? ಯಪ್ಪ, ಒಂದು ಓಡ್ಚಿತ್ತು ಮಹೇಶ್ ಅಣ್ಣ ಹಿಡ್ದೆತ್ತಾರ ಅಂದ್ರೆ ಗಾಡಿ. ಹಾಯ್ ಮಹೇಶ್ ಅಣ್ಣ ಹೆಂಚಲ್ಲರ್ ಎಂಕ ಅಂದ. ಹಾಯ್ ಕಾರ್ಕಳ ಅಂತ ಶಾಂತಕ್ಕ. ಕಾರ್ಕಳನ್ನ ಹಾಯ್ ಅಂತ ರವೀಂದ್ರಣ್ಣ. ಉಂಡರೆ ಒಣಸಾತಂಡಿ ಮಹೇಶ್ ಅಣ್ಣ. ಕೊಂಚಂ ತುಳು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಿದ್ದಾರೆ ಅಬ್ಬಿ ಅವರು ಭಾಷೆ ಅವರ ಇಷ್ಟ. ಪದೇ ಕನ್ನಡ ಮಾತಾಡಿ ಅಂದರೆ ನಮಗೆ ತುಳು ಬರಲ್ಲ, ಆದರೂ ಸಪೋರ್ಟ್ ಮಾಡ್ತಾ ಇಲ್ವಾ ಅಂತ ಹೇಳ್ತಿದ್ದಾರೆ ಸತೀಶ್ ಅಣ್ಣ. ಹೌದು, ಕರೆಕ್ಟ್. ಶಾಂತ ಸಿಸ್ ಒನ್ಸ್ ಮೋರ್. ಹೌದಾ ಶಾಂತಕ್ಕ? ಹಾಯ್ ಅಂತ ಮಹೇಶ್ ಅಣ್ಣ. ಚಾಂಡೆ ಕಾರ್ಕಳ ಅಂತ ಶಾಂತಕ್ಕ. ಓಕೆ ಸತೀಶ್ ಅಂತ ಅಭಿ ಅವರು. ಮಹೇಶ್ ಅಣ್ಣ ತಿಂಡಿ ತಿಂಡಾರೆ?
ರವೀಂದ್ರಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ಗೀತಾ ಸಿಸ್ ಹಾಯ್ ಹಾಯ್, ಹೇಗಿದ್ದೀರಾ? ಹಾಯ್ ಮಹೇಶ್ ಅಣ್ಣ ಅಂತ ಕೃಷ್ಣಣ್ಣ. ನಮ್ಮ ಹತ್ರ ಗೇಮ್ ನಡೆಯೋದಿಲ್ಲ ಅಂತ ರವೀಂದ್ರಣ್ಣ. ರವೀಂದ್ರ ಬ್ರೋ ಅಂದು ಮಂಗಲಿಕರ ಅಂದ. ಎಸ್ ರವೀಂದ್ರ ಬ್ರೋ ಅಂತ ಹೇಳ್ತಿದ್ದಾರೆ ಶಾಂತ. ಫ್ಯಾನ್ಸು ಅಂದಿದ್ದಾರೆ ಅಂತ. ಇರ್ನ ಮಂಡಿ ದೀಪಿತ್ತಲೆ ಮಹೇಶ್ ಅಣ್ಣ. ಶಾಂತ ಸಿಸ್ ಅಂತ ರವೀಂದ್ರಣ್ಣ. ಲೈಕ್ ಥ್ಯಾಂಕ್ ಯು ಗೀತಾ ಸಿಸ್. ವಾಟ್ ಈ ಗೇಮೆಲ್ಲ ಆಡೋದಿಲ್ಲ ಆಯ್ತಾ ನಾವು. ಹಾಯ್ ಕೃಷ್ಣಣ್ಣ ಅಂತ ಹೇಳಿದ್ದಾರೆ ಮಹೇಶ್ ಅಣ್ಣ. ಇರಗೆ ಸ್ಕ್ರೀನ್ ಶಾಟ್ ದೆತ್ತಿತ್ತೆ ಮಹೇಶ್ ಅಣ್ಣ ಬೊಕ್ಕ ಕಡಪುಡುವೆ. ಒಂಜಿ ಜನತ ಸ್ಟೋರಿ ಪಾಡ್ದು ಆತನಿಗೆ ರವೀಂದ್ರ ಬ್ರೋ ಪನಂದಲ್ಲೇರು ಶಾಂತಕ್ಕ. ಬ್ಲೂ ಚಾನಲ್ ಇದೆಯಾ ಗೀತಾ ಸಿಸ್? ಮುದ್ದಿವತ್ತು ಹೋಗಿಲ್ವಾ ಕಾಡಿಗೆ? ಈಗ ಹೊರಟೆ ಕಾಡಿಗೆ, ವನವಾಸಕ್ಕೆ ಹೊರಟೆ ಆಯ್ತಾ. ಓ 1 ನಿಮಿಷ ಕೊಟ್ಟೆ ಗೀತಾ ಸಿಸ್. ಅಂದು ಏರ್ನ ಏನೇ ವಾ ಮರ್ಲೇರು ಪುರ ಉಲ್ಲೇರ ರವೀಂದ್ರ ಬ್ರೋ ಪನೊಂದುಲ್ಲೇರು ಶಾಂತಕ್ಕ. ಈ ಜನನ ಒಲ್ತು ಕನದನಿ ಮಾರ. ಮಹೇಶ್ ಅಣ್ಣ ದೂರಪ್ಪ ಇರು. ಮಹೇಶ್ ಅಣ್ಣ ಉಲ್ಲಾರ? ಪಿನ್ ಮಾಡಿ 1 ನಿಮಿಷ. ಪಿನ್ ಮಾಡಿದೆ ಈಗಲೇ ಲೈವ್ ಮಾಡಿ ಅಂತ ಹೇಳ್ತಿದ್ದಾರೆ ಮಹೇಶ್. ರವೀಂದ್ರ ಬ್ರೋ ಅವರಿ ಉಂಡು ಪೊಣ್ಣ ಮರ್ಲೆ ಬಂದಿಲ್ಲ ಶಾಂತಕ್ಕ. ಸತೀಶ್ ಅಣ್ಣ ಥ್ಯಾಂಕ್ ಯು. ಕಾರ್ಕಳ ಅಂತ ಶಾಂತಕ್ಕ. ಈಗಲೇ ಲೈವ್ ಮಾಡಿ ಮಾಡಲ್ಲ ಮಹೇಶ್ ಅಣ್ಣ. ಹೋಗಿ ನೀವು ಒಡೆಗೆ ಹೋಗ್ನು ಹೊತ್ತು ಯಾನಿಲ್ಲಾಗ ಬಿದ್ದಣ್ಣಿ. ಕನ್ನಡದಲ್ಲಿ ಹೇಳ್ತೀರಾ? ಎಂತ ಹೇಳಬೇಕು ಕನ್ನಡದಲ್ಲಿ? ಎಂಕ್ ಪರಿಚಯ ಉಂಡವು ಜನತ ಪನಂದಲೇ ರವೀಂದ್ರಣ್ಣ. ಸಪೋರ್ಟು ಥ್ಯಾಂಕ್ ಯು ಗೀತಾ ಸಿಸ್. ರವೀಂದ್ರ ಬ್ರೋ ಅಂತ ಶಾಂತಕ್ಕ. ರವೀಂದ್ರಣ್ಣ ಇರ್ ಜಾಗೃತ ಪನಂದಲೇ ಕೃಷ್ಣಣ್ಣ. ಎಂಚಿನಾಡು ರವೀಂದ್ರ ಬ್ರೋ ಪನಂದಲೇ ಶಾಂತಕ್ಕ. ಪಿನ್ ಐ ಡಿ ಸಪೋರ್ಟ್ ಮಾಡಿ. ಹೌದು, ಪಿನ್ ಐ ಡಿಗೆ ಸಪೋರ್ಟ್ ಮಾಡಿ ಆಯ್ತು ಎಲ್ರು. ಕೃಷ್ಣ ಬ್ರೋ ಅಂತ ರವೀಂದ್ರಣ್ಣ. ಯಾಕಡೆ ವಾಟ್ಸಪ್ ಮಾಡ್ತಾರತ್ತೆ ಅವತ್ತು ಇತ್ತದ ಉಂಡಿ ಅವು ಬೇತ. ಜಾಗೃತ ಮಲ್ಪೋಡು ಪನೊಂದುಲ್ಲೇರು ಶಾಂತಕ್ಕ. ಏರ್ ಮರ ಅವು ಪನೊಂದುಲ್ಲೇರು ರವೀಂದ್ರಣ್ಣ. ಕಾರ್ಕಳ ಅಂತ ಶಾಂತಕ್ಕ. ಐ ಥಿಂಕ್ ಇಟ್ ಈಸ್ ಗುಡ್ ಟು ಗೋ ಅಂತ ಹೇಳ್ತಿದ್ದಾರೆ. ಎಲ್ಲಿಗೆ ಮರ? ಅಜ್ಜಲ್ಲಿಗೆ. ದಾದೆ ಶಾಂತಕ್ಕ ಅಂತ ಮಹೇಶ್ ಅಣ್ಣ. ಓ ದೇವರೇ ಚಾವಿ. ಯಾರವರು? ಯಾರವನು? ತಡಿಯರೆ ಬೇಗ ಬಿದ್ದಣ್ಣಿ. ಬಿದಣ್ಣಿ ಬಾಯ್. ಕಮೆಂಟ್ ಅಂತ ಹೇಳ್ತಿದ್ದಾರೆ ಗೀತಾ ಸಿಸ್. ರವೀಂದ್ರ ಬ್ರೋ ಅಂತ ಶಾಂತಕ್ಕ. ನಿಮ್ಮ ಲೈವ್ಗಾಗಿ ಕಾಯ್ತಾ ಇದ್ದೇವೆ. ಯಾರು ಕಾಯಿತು? ಮಹೇಶ್ ಅಣ್ಣ. ನಿಮ್ಮನ್ನು ನೋಡಿ ಮತ್ತೆ ನೋಡ್ಕೊಳ್ತೇನೆ. ನೀವು ತಮಿಳು ಮಾತಾಡಿ, ನನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಭಿ ಅವರು. ಮಂಡೆಗೂ ಹುಳ ಬಿಟ್ರಾ ರವೀಂದ್ರಣ್ಣ? ಸೂಪರ್ ಅಂತ ಹೇಳ್ತೀವಿ.
ತುಳು ನೋ ಅಂಡರ್ಸ್ಟ್ಯಾಂಡ್. ಹೌದಾ, ತುಳು ಬರುವುದಿಲ್ವಾ? ಕನ್ನಡದಲ್ಲಿ ಹೇಳ್ತಾ ಇದ್ದೇನಲ್ಲ. ಮುದ್ದು ಅಕ್ಕ ಲೈಕ್ ಡನ್ ಅಂತ ಕೇಶವಣ್ಣ. ಹಾಯ್ ಕೇಶವಣ್ಣ. ಪಿನ್ ತಂಗಿ ಸಬ್ಬ ಅಂತ ಹೇಳ್ತಿದ್ದಾರೆ ಸತೀಶ್ ಅಣ್ಣ. ರವಿ ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ಕೇಶವಣ್ಣ. ಮುದ್ದು ತಮಿಳ್ ಕ್ಲಾಸ್ ಓದು ಬರೋಡಾಪು ನಂದಿ ನಾನು ಅವನಿ ಬಾಕಿಂಟು. ಹಾಯ್ ಕೇಶವ್ರು ಅಂತ ಶಾಂತಕ್ಕ. ಕೇಶವಣ್ಣ ಹಾಯ್ ಅಂತ ರವೀಂದ್ರಣ್ಣ. ಅಂದು ರವೀಂದ್ರ ಶಾಂತಕ್ಕ. ಹಾಯ್ ಶಾಂತಕ್ಕ ಅಂತ ಕೇಶವಣ್ಣ. ಒಣಸಾಂಡೆ ಕೇಶವ್ರು ಪನಂತುಳಿ ಶಾಂತಕ್ಕ. ನಾವು 90 ಹಾಕಿದ್ರೆ ಎಲ್ಲ ಭಾಷೆ ಮಾತಾಡ್ತೇವೆ. ಹೌದಾ ರವೀಂದ್ರಣ್ಣ? ರವೀಂದ್ರ ಅಂತ ಶಾಂತಕ್ಕ. ಆಲ್ ಯು ಮ್ಯಾಂಗ್ಳೂರು ಪೀಪಲ್ಸ್ ಅಂತ ಹೇಳ್ತಿದ್ದಾರೆ. ಯಪ್ಪ, ಒಂದು ನಿಮಿಷ. ಆಲ್ ಯು ಮ್ಯಾಂಗ್ಳೂರು ಪೀಪಲ್ಸ್. ಹೌದು, ನಾವು ಮಂಗಳೂರು. ರವೀಂದ್ರಣ್ಣ ಕಾರ್ಕಳ ಬಯ್ಯದ ಆಂಡಕ್ಕೆ ಇನ್ನೊಂದು ಲಕ್ಷ ಅಂತಕ. ರವಿ ಬ್ರೋ ರಿಯಲಿ ಅಂತ ಹೇಳ್ತಿದ್ದಾರೆ ಅಭಿಯವರು. ಬೊಕ್ಕ ಆಯಗ್ ದಾದ ಎಸ್ ರಿಯಲಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ರವೀಂದ್ರ ಬ್ರೋ ಏರಾವು ಗುರ್ತ ಉಂಡಕ್ಕೆ ಇನ್ನೊಂದು ಶಾಂತಕ್ಕ. ಅಂದು ಶಾಂತಕ್ಕ ಪನ್ನೀರ್ ಕಾಜಪ್ಪ. ಓಕೆ. ಇಜ್ಜಿ ಶಾಂತ ಸಿಸ್ ಅಂತ ರವೀಂದ್ರಣ್ಣ. ಸೂಪರ್ ಕೇಶವ ಬ್ರೋ ಅಂತ ಶಾಂತಕ್ಕ. ಬೈಯೋದಾದರೆ ಹೇಳೋದಾದರೆ ಕನ್ನಡದಲ್ಲಿ ಹೇಳಿ ಅಂತ ಅಭಿಯವರು. ಹಾಯ್ ಅಂತ ಗೀತಾ ಸಿಸ್. ಎಂಕಲ್ ನಾವರ ಈರ್ನ ಹೋಟೆಲ್ಗೆ ಬರ್ತಾ ಅವಯ್ಯಪ್ಪನೊಂದು ಶಾಂತಕ್ಕ. ಬಲೆ ಅಕ್ಕ ಎನಿ ಟೈಮ್ ವೆಲ್ಕಮ್ ಅಂತ ಕೇಶವಣ್ಣ. ರವೀಂದ್ರ ಬ್ರೋ ಬೈಯಾಗ ಪರ್ಪುನ ಅಭ್ಯಾಸ ಇಜ್ಜಿ ಬನ್ನೊಂದು ಶಾಂತಕ್ಕ. ಓಕೆ ಕೇಶವ ಬ್ರೋ ಅಂತ ಶಾಂತಕ್ಕ. ವೆರಿ ವೆರಿ ಲೈಕ್ ಆಲು ಫಿಶ್ ಉಡುಪಿ ಮಂಡೆ ರವೀಂದ್ರ. ಇಜ್ಜು ಶಾಂತ ಸಿಸ್ ಅಂತ ರವೀಂದ್ರಣ್ಣ. ಅಂದೇರಿಡ್ ಅತಿ ಕೇಶವ್ ಬ್ರೋ ವೆಸ್ಟ್ ಈಸ್ಟ್ದ. ಓಹೋ ಹಂಗೆ. ಸಪೋರ್ಟ್ ಮೈ ಚಾನಲ್ ಅಂತ ಗೀತಾ ಸಿಸ್. ನೋಡಿ ಇಲ್ಲಿ ಗೀತಾ ಸಿಸ್ ಅವರ ಚಾನಲ್ಗೆ ಕನೆಕ್ಟ್ ಆಗಿ ಆಯಿತಾ. ರವೀಂದ್ರಣ್ಣ ತಲೆನೋವು ಬರ್ತಿದೆ. ತಲೆನೋವು ಬಂದರೆ ಉಂಟಲ್ಲ ನಿದ್ದೆ ಮಾಡಿದರೆ ಸರಿ ಆಗ್ತದೆ ಅಭಿಯವ್ರೆ. ಎಂಕ ಒಂತೆ ಪಾರ್ಸಲ್ ಮಲ್ಪಲೆ ರವೀಂದ್ರ ಬ್ರೋ ಬನ್ನೊಂದು ಶಾಂತಕ್ಕ. ಒಂದು ನಿದ್ದೆ ಮಾಡಿ ಎದ್ರೆ ಉಂಟಲ್ಲ ತಲೆನೋವು ಎಲ್ಲ ಓಡಿ ಹೋಗ್ತದೆ. ಎಲ್ಲ ಚೂರು ಪೊಟ್ಟು ಇಂಗ್ಲೀಷ್ ಬಿಡ್ಸ ಅಂದ ಗೊತ್ತಾಗ್ಕೊಂಡು ಪೊಟ್ಟು ಇಂಗ್ಲೀಷ್ ಹಿಂದೆ. ರವೀಂದ್ರ ಬ್ರೋ ಅಂತ ಶಾಂತಕ್ಕ. ಅಂದಿ ಪೊಟ್ಟು ಇಂಗ್ಲೀಷ್ಗೆ ಅನ್ನ. ಇಷ್ಟು ಶಾರ ಏರ್ಪೋರ್ಟ್ ಅಂತ ರೋಡ್. ಹೌದಾ, ಶಾಂತಕ್ಕೆ ಹೊರಡ್ತಾರೆ ಆಯ್ತು ಇವತ್ತೇ. ರವೀಂದ್ರಣ್ಣ ಎಸ್ ಅಂತ ಹೇಳ್ತಿದ್ದಾರೆ ಗೀತಾ ಸಿಸ್. ಇಲ್ಲಿ ಪಿನ್ನೈಡ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಆಯಿತಾ. ಓಕೆ ಕೇಶವ್ ಬ್ರೋ ಅಂತ ಶಾಂತಕ್ಕ. ಯು ಗಿವ್ ಮೀ ರೆಸ್ಪೆಕ್ಟ್, ಐ ವಿಲ್ ಗಿವ್ ಯು ರೆಸ್ಪೆಕ್ಟ್. ಯಾರು ರೆಸ್ಪೆಕ್ಟ್ ಕೊಟ್ಟಿಲ್ಲ? ರೆಸ್ಪೆಕ್ಟ್ ಕೊಡ್ತಾ ಇದ್ದೇವಲ್ಲ ಎಲ್ರಿಗೂ. ರವೀಂದ್ರಣ್ಣ ಅಂತ ಕೃಷ್ಣಣ್ಣ. ಐ ಆಮ್ ಡೋಂಟ್ ಲೈಕ್ ತಲೆನೋವು. ಯಪ್ಪ ದೇವರೇ. ಆಗ ವೆಚ್ಚವನೊಂದು ಶಾಂತಕ್ಕ. ಓಕೆ ಅಂತ ಅಭಿಯವರು. ಒಂದು ನಿಮಿಷ.
ಎಲ್ಲಿ ಹೋಯಿತು? ಉಲ್ಲೆ 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 ಕೇಂಡತ ಓಕೆ ಅಂತ ಹೇಳ್ತಿದ್ದಾರೆ ಅಭಿ ಅವರು. ರೆಸ್ಪೆಕ್ಟ್ ಮೀನ್ಸ್ ವಾಟ್? ಹೌದಾ ರವೀಂದ್ರಣ್ಣ, ಎಂತ ಅಂತ ಕೇಳ್ತಿದ್ದೀರಾ? ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಬ್ರೋ. ದಾದಿ ಪನದಲ್ಲಿ ಶಾಂತಕ್ಕ ಅಕ್ಕ ಅರೆಗು ತೊಳು ಬರ್ಪುಂಡು ಪನೊಂದುಲ್ಲೇರು ಕೇಶವಣ್ಣೆ. ರೆಸ್ಪೆಕ್ಟ್ ಮೀನಿಂಗ್ ಮರ್ಯಾದೆ. ಓಹೋ ಮರ್ಯಾದೆ ಬೇಕಾ? ಬಾಯಿ ಮುದ್ದು ಅಕ್ಕ ಅಂತ ಕೇಶವಣ್ಣ. ಓ ದೇವರೇ ರವೀಂದ್ರ ಬ್ರೋ ಅಂತ ಶಾಂತಕ್ಕ. ಹಾಯ್ ಕೇಶವಣ್ಣ ಅಂತ ಕೃಷ್ಣಣ್ಣ. ಎಸ್ ಐ ಆಮ್ ಲೈಕ್ ಮರ್ಯಾದೆ ಯಾನು ಅಂತ ಬೇತ ಲೈವ್ ಗುಪ್ಪೋದು ಬರ್ಪೆ. ಓಕೆ ಓಕೆ ದೂರಪ್ಪ ಯಾರು ಉಲ್ಲೇ ಶಾಂತಕ್ಕ. ಬಾಯ್ ಕೇಶವ ಬ್ರೋ ಅಂತ ಶಾಂತಕ್ಕ. ಎಸ್ ಐ ಆಮ್ ಲೈಕ್ ಮರ್ಯಾದೆ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಚಾ ಪರಿಹಾರ ಅಂತ ಕೃಷ್ಣಣ್ಣ. ರವೀಂದ್ರ ಬ್ರೋ ಈರು ಚೂರು ಮನೆ ಬಂದು ಕುಲ್ಲುವಾರ ಅಂತ ಹೇಳ್ತಿದ್ದಾರೆ. ಲೈವ್ ಓನರ್ ನೆಟ್ವರ್ಕ್ ಜಂಪ್ ಕೇಳಿಸ್ತಿಲ್ವಾ? ಚಾತ್ ಜಿ ಇರ್ನಾಂಡ ಕೃಷ್ಣಣ್ಣ ಅಂತ ರವೀಂದ್ರಣ್ಣ. ರವೀಂದ್ರ ಬ್ರೋ ಗಿರಕಿಜ್ಜರ ಪನೊಂದುಲ್ಲೇರು ಶಾಂತಕ್ಕ. ಸೋನಿ ಸಿಸ್ನ ಲೈವ್ಡು ಎಡ್ಡೆ ಸಾಂಗ್ ಪನ್ಪೇರು ದೇವರ್ನ ಕೇನಾರ ಖುಷಿ ಆಪುಂಡು ಅಂದ. ಸ್ಪೀಕ್ ಟು 1 ನಿಮಿಷ ಅಂತ ಹೇಳ್ತಾರೆ ಶಾಂತ ಸಿಸ್ ಅಂತ ರವೀಂದ್ರಣ್ಣ. ಕೂ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಇತ್ತಂಡಲ ಪೋಪು ಜಿತ್ತೆ ಪನೊಂದುಲ್ಲೇರು ರವೀಂದ್ರಣ್ಣ. ದಾಯಿಗೆ ರವೀಂದ್ರ ಬ್ರೋ ಕಾಸು ಜಾಸ್ತಿ ಆತಂಡ ಪನೊಂದುಲ್ಲೇರು ಶಾಂತಕ್ಕ. ಎಂಕ್ ಇಂಗ್ಲೀಷ್ ಕಲ್ಪೋಡು ಮುಲ್ಪ ಪನೊಂದುಲ್ಲೇರು ರವೀಂದ್ರಣ್ಣ. ಕಲ್ಪಲೆ ರವೀಂದ್ರ ಬ್ರೋ ಅಂತ ಶಾಂತಕ್ಕ. ಮುಲ್ಪ ಇಂಗ್ಲೀಷ್ ಕ್ಲಾಸ್ ಆವೊಂದುಂಟು ಅಂದ. ಇಂಗ್ಲೀಷ್ ಪೊಣ್ಣನ ಶಾಂತಕ್ಕ. ನೀವು ನಾನು ಏನೂ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಭಿ ಅವರು. ಎನ್ನ ಅಂಡ್ ರವಿ ಅಣ್ಣ ಅಂತ ಕೃಷ್ಣಣ್ಣ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ರವಿ ಅಣ್ಣ ಹೊರ ಎರಡ ಪಾತರಡು ಪನೊಂದುಲ್ಲೇರು ಕೃಷ್ಣಣ್ಣ. ಪಾತಿರ್ಲೆ ಅಂಚನೆ ಏನಡಲ್ಲ ಪಾತಿರ್ಲೆ. ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ. ರವಿ ಅಣ್ಣ ಇರೆಗ್ ಲಿಂಕ್ ಪಾಡಿಯ ಪನೊಂದುಲ್ಲೇರು ಕೇಶವಣ್ಣ. ಬರ್ಸ ಉಂಡೆ ಮುದ್ದು ಇಜ್ಜೆ ಶಾಂತಕ್ಕ. ಬರ್ಸ ಹತ್ತಿ ಅವು ನೀರು ಬೂರ್ನು ನೀರು ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಹೌದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಏನಾನು ಫಾರಿನ್ ಗಿಡಪ್ಪನ ಪ್ಲಾನ್ ಉಂಡ ಶಾಂತ ಸಿಸ್ಪನಂತಲ್ಲೇರು ರವೀಂದ್ರಣ್ಣೆ. ದಾಯಿಗೆ ಫಾರಿನ್ಗೆ ಓಹೋ ಪೊಣ್ಣನ ವಿಷಯನ. ಓಕೆ ಓಕೆ ಕೇಶವಣ್ಣ ಅಂತ ರವೀಂದ್ರಣ್ಣ. ಸೂಪರ್ ಅಂತ ಶಾಂತಕ್ಕ. ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ. ನಾವು ಕಾವ್ಯ, ಶೀ ಈಸ್ ಮೈ ಫ್ರೆಂಡ್. ಕಾವ್ಯನಾ? ಯಾರು ಕಾವ್ಯ? ಪೋಲೆ ರವೀಂದ್ರ ಬ್ರೋ ಈ ವೈಟ್ ರಗಾಳಿಜ್ಜು ಪನೊಂದುಲ್ಲೇರು. ವೈಟಿದ ರಗಾಳಿಜ್ಜು ಅಂತ. ಓಕೆ ಓಕೆ ಕೃಷ್ಣಣ್ಣ. ಪಾತಿರ್ಗ ಪನೊಂದುಲ್ಲೇರು ರವೀಂದ್ರಣ್ಣೆ. ವಂಡರ್ಫುಲ್ ಅಂತ ಶಾಂತಕ್ಕ. ಶಾಂತ ಸಿಸ್ ಅಂತ ರವೀಂದ್ರಣ್ಣ. ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು, ಫ್ಯಾಬ್ಲೆಸ್. ಬನ್ನಿ ಬನ್ನಿ ಗೈಸ್, ಎಲ್ಲಿದ್ದರು ಬೇಗ ಬೇಗ ಬನ್ನಿ. ಮೀನು ಹಿಡಿತೀರಾ? ಮೀನು ಬೇಕಾ? ಮೀನು ಯೂಟ್ಯೂಬ್ ಕಾವ್ಯನ? ಅದು ಯಾರು ಯೂಟ್ಯೂಬ್ ಕಾವ್ಯ? ನಂಗೆ ಗೊತ್ತಿಲ್ಲಲ್ಲ. ಹಾಯ್ ರವಿ ಬ್ರೋ ಅಂತ ಹೇಳ್ತಿದ್ದಾರೆ ಇವರು. ಯಾರು? ಮಧು ಅವರು. ಎಕ್ಸಲೆಂಟ್ ಅಂತ ಶಾಂತ. ಕೂ ಅಂತ ಹೇಳ್ತಿದ್ದಾರೆ ಮಹೇಶಣ್ಣ. ಕೂ ಮಹೇಶಣ್ಣ. ಮೀನು ಬೇಕಾ? ಹಾಯ್ ಅಂತ ಮಧು ಅವರು. ಬೆಸ್ಟ್ ಥ್ಯಾಂಕ್ ಯು ಶಾಂತಕ್ಕ. ಹಾಯ್ ಮಧು ಅಂತ ಹೇಳ್ತಿದ್ದಾರೆ ಮಹೇಶಣ್ಣ. ಅವು ಸಾಂಗ್ ಮುದ್ದು ಕಾವ್ಯ ಓ ಅವು ರವೀಂದ್ರಣ್ಣ. ಓಕೆ ಹಾಯ್ ಮಧು ಬ್ರೋ ಅಂತ ಶಾಂತಕ್ಕ. ಹಾಯ್ ಕಾರ್ಕಳ ಬ್ರೋ, ಕಾಫಿ ಆಯಿತಾ ಅಂತ ಕೇಳ್ತಿದ್ದಾರೆ ಮಧು ಅವರು. ಮಧು ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಪಟಪಟ ಅಂತ ಲೈಕ್ ಕೊಡಿ, ಹಾಗೆ ಪಟಪಟ ಅಂತ ಕಮೆಂಟ್ ಮಾಡಿ. ಹಿಂಗೆ ರವೀಂದ್ರಣ್ಣ ಅದು ಕಮೆಂಟ್ ನೋಡುವಾಗ ನಗು ಬರುತ್ತೆ. ಶಾಂತಕ್ಕ ಹಾಯ್ ಅಂತ ಮಧು. ಗುಡ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಮೀನು ಬೇಕಾ? ಮೀನು. ಇಫ್ ಕೂರ್ಗ್ ಕಮ್ಸ್ ಟು ಲೈವ್. ಓ ಅವರಾ? ಓಕೆ ಗೊತ್ತಾಯ್ತು. ನೈಸ್ ಲೈವ್ ಅಂತ ಶಾಂತಕ್ಕ. ಮುದ್ದು 2 ಅವರೇ ಹಾಯ್. ಅದು ಯಾರು ಮಾರೆ ಮುದ್ದು 2? ಹೈಡ್ನಲ್ಲಿರಬೇಡಿ ಬನ್ನಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ರವೀಂದ್ರ ಬ್ರೋ ಕೋಡೆ ಟುಗೆದರ್ಡ್ ಗಿಡತ್ತು ಜೇರಾತ ಪನೊಂದುಲ್ಲೇರು ಶಾಂತಕ್ಕ.
ಕಾಫಿ ಆಯ್ತಾ ಕಾರ್ಕಳ ಬ್ರೋ ಅಂತ ಹೇಳ್ತಿದ್ದಾರೆ ಮಧು ಅವರು. ಕಾರ್ಕಳ ಬರ್ಸ ಉಂಡೇಕೆ ಏನಂದ್ರೆ ಕಾರ್ಕಳ ಬ್ರೋ ಹಲೋ ಅಂತ ಹೇಳ್ತಿದ್ದಾರೆ. ಮುದ್ದುಗೊಂಬೆ ಅವ್ರು ಬಂದ್ರಾ? ಓಹೋ, ಮುದ್ದುಗೊಂಬೆ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ದಿಸ್ ಈಸ್ ನೋ ಕೂರ್ಗು ಲೈವ್, ಕಾರ್ಕಳ ಲೈವ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ರವಿ ಅಣ್ಣ ಮಾತಾಡೋದಿಲ್ಲ ಯಪ್ಪ, ಕುಂದಾಪುರ ಕನ್ನಡನ. ಲೈಕ್ ಡನ್ ರವಿ ಬ್ರೋ. ಓ, ನೀವು ಲೈಕ್ ಕೊಟ್ಟದ್ದು ರವೀಂದ್ರ ಅಣ್ಣನಿಗ? ಓಕೆ ಓಕೆ ರವೀಂದ್ರ ಅಣ್ಣ, ನಿಮಗೆ ಲೈಕ್ ಬಂತಂತೆ, ಇಟ್ಕೊಳ್ಳಿ ಆಯಿತಾ. ರವೀಂದ್ರ ಬ್ರೋ ಅಂತ ಏನಾಗ್ತಿದ್ದಾರೆ ಶಾಂತಕ್ಕ. ಇಜ್ಜಿ ಶಾಂತ ಸಿಸ್ ಅಂತ ರವೀಂದ್ರ ಅಣ್ಣ. ಮುದ್ದುಗೊಂಬೆ ಹಾಯ್ ಅಂತ ರವೀಂದ್ರ ಅಣ್ಣ. ರವೀಂದ್ರ ಅಣ್ಣ ನೀವು ಕಿಸೆಯಲ್ಲಿ ಇಡಿ ಆಯಿತಾ ಲೈಕ್ ಎಲ್ಲ. ರವೀಂದ್ರ ಬ್ರೋ ಪೋಲೆ ಇಂಗ್ಲೀಷ್ ಪಾತ್ರಲ್ಲೇ ಓಕೆ ಒಂದೊಂದಿಲ್ಲ ಶಾಂತಕ್ಕ. ಬಾಯ್, ಯಾರೂ ಸಹ ಮಾತಾಡ್ತಾ ಇಲ್ಲ ನನ್ನ ಜೊತೆ. ಏನಾಯಿತು ಮುದ್ದುಗೊಂಬೆ ಅವರೇ, ನಾವು ಮಾತಾಡ್ತಿದ್ದೇವಲ್ಲ. ಥ್ಯಾಂಕ್ ಯು ಅಭಿ ಬ್ರೋ ಅಂತ ರವೀಂದ್ರ ಅಣ್ಣ. ಟುಡೇ ಐ ವಿಲ್ ಡೂ ಟುಗೆದರ್ ಲೈವ್ ವಿತ್ ನವೀನ್ ಬ್ರೋ. ಓಕೆ ಓಕೆ ಬರ್ಸ ಇಜ್ಜಿ ಶಾಂತಕ್ಕ ಅಂತ ಮಹೇಶ್ ಅಣ್ಣ. ಓಕೆ ಓಕೆ ಬಾಯ್, ಹ್ಯಾವ್ ಎ ನೈಸ್ ಡೇ ಆಲ್ ಅಂತ ಹೇಳ್ತಿದ್ದಾರೆ ಮಧು ಅವರು. ಶಾಂತ ಸಿಸ್ ಟೆಲ್ ಮಿ ವಾಟ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ರವೀಂದ್ರ ಅಂತೇಳಿ ಮುದ್ದುಗೊಂಬೆ ಟೆಲ್ ಮಿ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಈಗ ಮಹೇಶ್ ಅಣ್ಣ ಕೂಡ ಇಂಗ್ಲೀಷ್ ಸ್ಟಾರ್ಟ್ ಮಾಡ್ತಾರೆ ಆಯಿತಾ. ರವಿ ಅಣ್ಣ ಮಾತಾಡಬೇಡಿ ಅಂತ ಹೇಳ್ತಿದ್ದಾರೆ, ಮಾತಾಡಬೇಡಿ ಅಂತ. ಸೈಲೆಂಟ್ ಪ್ಲೀಸ್, ಸೈಲೆಂಟ್. ಐ ಲೈಕ್ ನವೀನ್ ಬ್ರೋ ಲೈವ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ ಅಲ್ವಾ. ಇವತ್ತು ನವೀನ್ ಅಣ್ಣ ಲೈವ್ ಒಳ್ಳೆಯದಿರುತ್ತೆ. ರವೀಂದ್ರ ಬ್ರೋ ಈರ್ ಮಲ್ಲ ಸಪೋರ್ಟ್ದಾರತೆ ಎಂಕಲ್ನಾತ್ ಅತ್ತವೇ ಪನ್ನೊಂದು. ಪಿನ್ನೈಡಿಗೆ ಎಲ್ಲರೂ ಕನೆಕ್ಟ್ ಆಗಿ ಆಯಿತಾ ಮುದ್ದುಗೊಂಬೆ ಅವರೇ, ಪಿನ್ನೈಡಿಗೆ ಕನೆಕ್ಟ್ ಆಗಿ. ಎಸ್ ಗುಡ್ ಲೈವ್ ನವೀನ್ ಬ್ರೋ. ಹೌದು ನವೀನ್ ಅಣ್ಣ, ನಾ ಓ ಇಂಗ್ಲೀಷ್ ಮಾತಾಡ್ತಾರೆ ಇವತ್ತು ರವೀಂದ್ರ ಅಣ್ಣ. ಎಂಕಲ್ನ ಸಪೋರ್ಟ್ದಾತ್ ನಿಖಲ್ ಸಪೋರ್ಟ್ ಜಾಸ್ತಿ ರವೀಂದ್ರ ಅಣ್ಣ ಸಪೋರ್ಟ್ ಮಾಡ್ತೀರಿಂದ. ರವಿ ಅಣ್ಣ ಬಾಯ್, ಶಾಂತಕ್ಕ ಬಾಯ್, ಕಾರ್ಕಳ ಬ್ರೋ ಲೈವ್ ಓನರ್ಗೆ ಯಾರು ಕೂಡ ಹಾಯ್ ಕೊಡಿಲ್ಲ, ಬಾಯಿ ಕೊಡಿಲ್ಲ. ಯಾಕೆ ಹಾಗೆ? ಯಾನಿ ಏರ್ಲ ಎಲ್ಲೇ ಸಪೋರ್ಟರ್ ಬಂದಿಲ್ಲ ರವೀಂದ್ರ ಅಣ್ಣ. ಯಾನು ಇಂಚಪ್ಪಗೆ ಬರ್ತೀನಿ ಸಪೋರ್ಟುಗೆ ರವೀಂದ್ರ ಬ್ರೋ ಅಂತ ಶಾಂತಕ್ಕ. ಮುದ್ದು ಯುವರ್ ಲೈವ್ ಈಸ್ ಆಲ್ಸೋ ಗುಡ್ ಬಟ್ ಓನ್ಲಿ ಲಿಟ್ಲ್ ವಿಲ್ ಮಿಸ್. ಎಂತಾಯಿತು ಅಭಿ ಅವರೇ ಮುದ್ದು ಅಂತ ಶಾಂತಕ್ಕ ಅಂದಿ. ಈ ಲೈವ್ ಅನ್ನೋರ್ಗೊಂದು ಮರ್ಯಾದೆ ಇಜ್ಜುವಾರ್ ಮಾತಾಡಂಗಿಲ್ಲ. ಹಾಯ್ ಬಾಯ್ ಬನ್ಬ ಈ ರವೀಂದ್ರ ಅಣ್ಣೆಲ್ಲ ಹಂಚೇನೆ ಬತ್ತೇರಿ ಎಂಕೊಂಜಿ ಹಾಯೆಲ್ಲ ಮಂಜೇರು ಬಾಸೆ ಜನ ಬೊಕ್ಕ ಬನ್ಪೇರಿನ ರಡ್ಡು ಬೊಡ್ಸಿ ನೆಟದ ಉಪ್ಪು ಜಂಗ್ ಇಜ್ಜೆ ಮಾರ ಯಾನು ಇಂಚಪ್ಪ ಬತ್ತೀನಿ ಮಾರ ಪನ್ನೊಂದ್ರಲ್ಲಿ ರವೀಂದ್ರ ಬ್ರೋ ಅಂತ ಶಾಂತಕ್ಕ. ಇರೇನು ಅವಲ್ತೋನು ತೂವನು ರವೀಂದ್ರನ್ ಭಾರಿ ಜೋರ್ಲಾರ. ಮಹೇಶ್ ಅಣ್ಣ ಎಸ್ಕೇಪ್ ಆದರು. ಕೆಲವು ಪನ್ಪ ರವೀಂದ್ರ ಬ್ರೋ ಪನ್ನೊಂದಿಲ್ಲ ಶಾಂತಕ್ಕ. ಲೇಟ್ ಬರ್ತೀನಿ ಆಂಡಲ್ಲ ಸಮಾನ ಏರ್ಪಟೆಕೆಂಡೆ ಅಂದ ರವೀಂದ್ರಣ್ಣ. ಏರ್ನ ಬಾಯ್ದು ಹೆಂಗೆ ಕಂಚ ಬನ್ನೋದಿಲ್ಲ ಶಾಂತಕ್ಕ. ನಿಮ್ಮ ಲೈವ್ ಸೂಪರ್, ಆದರೆ ನನಗೆ ನೀವು ಮಾತಾಡೋದು ಸ್ವಲ್ಪ ಅರ್ಥ ಆಗುತ್ತೆ. ಓ ಕನ್ನಡನೇ ಗೊತ್ತಿಲ್ವಾ ನಿಮಗೆ? ಹಾಗಾದರೆ ಹೆಂಕದಾಲ ಬೇಜಾರಿಜ್ಜೆ ಅವೇ ರವೀಂದ್ರ ಬ್ರೋ ಬನ್ನೋದಿಲ್ಲ ಶಾಂತಕ್ಕ ಅಂದ ಶಾಂತ ಸಿಸ್ ಅಂತ ರವೀಂದ್ರಣ್ಣ. ಡ್ರಿಂಕ್ ಸಮ್ ವಾಟರಾ ಬೊಕ್ಕ ಬೋರ್ಡ ರವೀಂದ್ರ ಬ್ರೋ ಪನ್ನೊಂದಿಲ್ಲ ಶಾಂತಕ್ಕ. ಮರ್ಯಾದೆ ಇಜ್ಜಂದಿನ ಕೂಡ ಬರ್ಪುಂಡು ಲೈವ್ಗೆ. ಎರ್ನ ಲೈವ್ಗೆ ರವೀಂದ್ರ ಅಣ್ಣ ಇರೇನು ದೀಪ ಉಜ್ಜಿದಲ್ಲಿ ರವೀಂದ್ರ ಬ್ರೋ ಅಂತ ಶಾಂತಕ್ಕೆ ಬೊಡ್ಚಿತ್ತನು ಮಾರ ದಾದೆ ಬೊಡ್ಚಿತ್ತನು ಒಣಸು. ಬೆಲೆ ಗೈಸ್, ಬನ್ನಿ ಗೈಸ್,
ಒಂದು ಕಮೆಂಟ್ ಮಾಡಿದ್ರು ಮಾರ್ರೆ, ಎಂತಂತೆ ಲೈವ್ ಮಾಡೋದಿದ್ರೆ 2 ದಿವಸ ಲೈವ್ ಮಾಡೋದಿದ್ರೆ ಏನಾಗುತ್ತೆ ರವೀಂದ್ರಣ್ಣ? ಹೊಸ ರೂಲ್ಸ್ ಎಲ್ಲ ಬರುತ್ತಾ? ಭಾಷೆ ಇಜ್ಜಂದಿನ ಅಂದು ಭಾಷೆ ಇಜ್ಜಂದಿನ ಭಾಷೆ ಅಂದು ಇರೆಗು ಭಾಷೆ ಇಜ್ಜು ರವೀಂದ್ರ ಬ್ರೋವನಂತಳು ಶಾಂತಕ್ಕ. ಓಕೆ, ಥ್ಯಾಂಕ್ ಯು ಅಭಿ ಅವರೇ ಸಪೋರ್ಟ್ ಮಾಡಿದ್ದಕ್ಕೆ, ಆಯಿತಾ. ಬಾಯ್ ಆಲ್ ಅಂತ ಹೇಳ್ತಿದ್ದಾರೆ ಅಭಿ ಅವರು. ಎರಡು ದಿನ ಲೈವ್ ಮಾಡಿಲ್ಲ ಅಂದರೆ 1 ವಾರ ಲೈವ್ ಓಪನ್ ಆಗಲ್ಲ ಅಂತೆ. ಹೌದಾ? ಓಕೆ, ಇರಲಿ, ಅದು ನಿಮ್ಮದು ಲೈವ್ ಮಾತ್ರ, ಆಯಿತಾ. ಎನ್ನ ಪುದರ್ ದೆತ್ ನೆರ್ಪನ್ಗೆ ರವೀಂದ್ರ ಬ್ರೋ ಓಪನ್ ಅಂದಲ್ಲ ಶಾಂತಕ್ಕ. ರವೀಂದ್ರ ಬ್ರೋ ಅಂತ ಶಾಂತಕ್ಕ. ಒಂದು ವಾರ ಲೈವ್ ಮಾಡಿಲ್ಲ ಅಂದರೆ 1 ಮಂತ್ ಲೈವ್ ಓಪನ್ ಆಗಲ್ಲ ಅಂತೆ, ನ್ಯೂ ರೂಲ್ಸ್. ಹೌದಾ? ಅದು ನಿಮಗೆ ಬಂದದ್ದಲ್ವಾ, ನಮಗೆಲ್ಲ ಬಂದಿಲ್ಲ ರವೀಂದ್ರಣ್ಣ. ಏರ್ ಮಾರೆ ಶಾಂತ ಸಿಸ್ ಬಾಸಿ ಇಜ್ಜಂದಿನ ಬನ್ನೋದಿಲ್ಲ ರವೀಂದ್ರಣ್ಣೆ. ದಾದ ರೈಟ್ಸ್ ಉಂಡಾಗ್ಲೇಗ ಯಾನೊಂಜಿ ಸಪೋರ್ಟರ್ ರವೀಂದ್ರ ಬ್ರೋ ಬನ್ನೋದಿಲ್ಲ ಶಾಂತಕ್ಕ. ಪಿನ್ನ ಇಡಿ ಕನೆಕ್ಟ್ ಆಲವಿ, ಪಿನ್ನ ಇಡಿಗೆ ಕನೆಕ್ಟ್ ಆಲೆ ಏರ್ಪುರ ಓಲ್ಪೋ ಏರ್ಪುರ. ಓಕೆ ಅಂತ ಶಾಂತಕ್ಕ. ಬರ್ಸನೆ ಇಜ್ಜಿ ರವೀಂದ್ರ ಬ್ರೋ ಪನಂತಲ್ಲ ಶಾಂತಕ್ಕ. ದಾದ ದೊಂಬು ಅಂದಿಯೇ ದೊಂಬತಿ ದೊಂಬುಂಡು ಪೂರ ದೂರ ಪೋಯರು, ಪೂರ 40 ಅಂಚ ಮಾತ ಮಲ್ತೆರಡು ಬರ್ಸ ಬರುವ ಮಾರೆ ಪನಂದಿಲ್ಲ ರವೀಂದ್ರಣ್ಣೆ. ಚಾಪರಿಯಾರ ಪೋಯಾರ ಏರೆಂಟೆನ್ನಿ ಶಾಂತಕ್ಕ. ಕರೆಕ್ಟ್. ಬನ್ನಿ ಬನ್ನಿ ಗೈಸ್. ಇತ್ತಿನಾಕಲ್ಲ ಅಂದ ಇತ್ತಿನಾಕಲ್ಲ ಹೈಡಲ್ಲಿರಬೇಡಿ ಬನ್ನಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಬೇಲಾಂಡಿ ಬೇಲಾದ ರೋಡ್ ಪೋಂದಿಲ್ಲ ಶಾಂತಕ್ಕ, ಪೋಂದಿಲ್ಲ ಇಲ್ಲಾಗ ಇನ್ನಿಚೂರು ಬೇಗ ಬಿದ್ದಾಡಿ. ರೋಡ್ ಏತು ದೂರ ಪೋಂಡಿತ್ತೆ. ಪೋಯರ ಬೀಗ ಪಾಡಿನಕ್ಕೆ ಜಾವುದಾದೆ ಗೊತ್ತಂಡೆ, ಅವೆನ್ನ ಫ್ರೆಂಡ್ ಬೀಗ ಪಾಡಿಯೋರು. ರವಿ ಅಣ್ಣ ಹೇಟ್ಯು ಅಂತ ಹೇಳ್ತಿದ್ದಾರೆ ಮುದ್ದು ಗೊಂಬೆ.
ಒಂದು ನಿಮಿಷ ಚೂರು, ಒಂದು ನಿಮಿಷ ಇರಿ ಆಯಿತಾ, ಕಮೆಂಟ್ ಹಾಕಿ ಬಂದೆ. ಅಂದೇಶ ಅಂತಕ್ಕ ದಾದ ಇಜ್ಜಿ ಮುದ್ದುಗೊಂಬೆ ಎಂತಕ್ಕೆ ಮರ ಅಂತ ಕೇಳ್ತಿದ್ದಾರೆ ರವೀಂದ್ರಣ್ಣ. ಸೌಮ್ಯ ಹಾಯ್ ಹಾಯ್ ಎಂಚೊಲ್ಲರು ಎಲ್ಲರೂ ಐ ಹೇಟ್ ಯು ಅಂತ ಅಂತಾರೆ ಮಾರ್ರೆ, ನಾ ಪಾಪ ಅಲ್ವಾ ಅಂತ ಹೇಳ್ತಿದ್ದಾರೆ. ಸೌಮ್ಯ ಸಿಸ್ ಹಾಯ್ ಅಂತ ರವೀಂದ್ರಣ್ಣ. ಮತ್ತೆಂತ ನೀವು ಮಾತಾಡ್ತಿಲ್ಲ, ನೀವು ನನ್ನ ಮುದ್ದು ಅಣ್ಣ ಹೌದಲ್ವ ಅಂತ ಹೇಳ್ತಿದ್ದಾರೆ ರವೀಂದ್ರ ಬ್ರೋ ಅಂತ ಶಾಂತಕ. ರವಿ ಅಣ್ಣ ನೀವು ಪಾಪನ ಅಂತ ಹೇಳ್ತಿದ್ದಾರೆ ಮುದ್ದುಗೊಂಬೆ. ಶಾಂತಕ ಥ್ಯಾಂಕ್ ಯು ಶಾಂತಕ. ರವೀಂದ್ರಣ್ಣ ಥ್ಯಾಂಕ್ ಯು. ರವಿ ಬ್ರೋ ಟೆಲ್ ಮೀ ಅಲ್ಲಕ್ಕೆ ಏನೊಂದಿಲ್ಲ ಹಿಡ್ದಲೆ ನಾ ಪಾಪದ ಅಣ್ಣ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಶಾಂತಕ ಥ್ಯಾಂಕ್ ಯು. ಎಂತ ಎಲ್ಲರೂ ಶಾಂತಕ್ಕ ಥ್ಯಾಂಕ್ ಯು. ರವೀಂದ್ರಣ್ಣ ಎಲ್ಲಿ ಹೋದ್ರು, ಸೌಮ್ಯ ಎಲ್ಲಿ ಹೋದ್ರು? ನಾನು ಈಗ ಬರ್ತೇನೆ ಅಂತ ಹೇಳಿದ್ದು ಮಾರೆ, ಇವರು ನಾಪತ್ತೆ. ಎಂತಾದರೂ ಹೇಳಿ ನಗಿ ಅಷ್ಟೇ ನಿಮ್ಮದು, ಗುದ್ದಿ ಬಿಡ್ತೇನಂತ ಮುದ್ದುಗೊಂಬೆ ಅವರು. ಶಾಂತಕ್ಕ ಥ್ಯಾಂಕ್ ಯು. ನೈಸ್ ಲೈವ್ ಅಂತ ಹೇಳ್ತಾರೆ. ಗೋಲು ಥ್ಯಾಂಕ್ ಯು. ಒಂದಿಂಚಿನ ದಾದ ಶೋ ತುಜಿ ದಾದೇ ರವೀಂದ್ರಣ್ಣ ದಾದ ಶೋ ಆಯ್ಜಿ ಮೆಡಲ್ ಕೊಡ್ತಿದ್ದಾರೆ. ಅಲ್ಲ ಪೆದ್ದು ಅಣ್ಣ ನೀವು ನನ್ನ ಮುದ್ದು ನಾಗಣ್ಣನ ಅದು ಯಾರು? ನೈಸ್ ಲೈವ್ ಅಂತ ಶಾಂತಕ್ಕ. ಅಲ್ಲ ಪೆದ್ದು ಅಣ್ಣ ನೀವು ನನ್ನ ಮುದ್ದು ನಾಗಣ್ಣ ನೀವು ಅಲ್ಲ ಅಂತ ಎಂತ ಹೇಳ್ತಿದ್ದಾರೆ ಇವರು ಮುದ್ದುಗೊಂಬೆಯವರು, ಗೊತ್ತಾಗ್ತಿಲ್ಲಲ್ಲ. ಪಿನ್ ಐ ಡಿ ಅವ್ರಿಗೆ ಕನೆಕ್ಟ್ ಆಗಿ ಆಯಿತಾ. ಶಾಂತಕ ಥ್ಯಾಂಕ್ ಯು. ಪಟಪಟ ಅಂತ ಕಮೆಂಟ್ ಹಾಕಿ, ಪಟಪಟ ಅಂತ ಲೈಕ್ ಕೊಡಿ. ಎಂತ ನಾಗಣ್ಣ ಅಲ್ಲ ಮಾರೆ, ಎಂತ ಕುಂದಾಪುರ ಕನ್ನಡ ನನಗೆ ಬರೋದಿಲ್ಲ ಮಾರೆ. ನೀವು ಸರಿ ಕನ್ನಡ ಸಂತೆಯಲ್ಲಿ ನಿಗ್ಲೆಂದು ಇವರಲ್ಲಿ ಮಾರೆ ನೀರಿಪ್ಪನ್ನ ಜಾಗಕ್ಕೆ ಒಂದೊಂದು ಬೂಡೋಡು ರವೀಂದ್ರ ಅಂತ ಶಾಂತಕ್ಕ. ಆರು ಏನ ಪಾಡ್ದನು ಸರಿ ತೂಲೆಗೆ ರವೀಂದ್ರ ಅಣ್ಣ ಹಿರೇನು ದೀಪ ಪೂಜಿತುಲೆ. ಒಂಜಿ ಉಂಡು ಅವಳು ಅಂಚಡ್ದು ಕರೆಂಟ್ ಒಂದು ಉಂಡತ್ತೆ ಆಯ್ತು ತಿರ್ತುಂಡು. ಹಾಂ ರವೀಂದ್ರ ಬ್ರೋ ಅಂತ ಶಾಂತಕ್ಕ. ಮುದ್ದುಗೊಂಬೆ ಸಂಜೆ ಬನ್ನಿ ಲೈವ್ಗೆ ಅಂತ ಕೃಷ್ಣ ಅಣ್ಣ. ಯಾರನ್ನು ಕರಿತಿದ್ದೀರ ಅವರನ್ನು? ನಾಗಣ್ಣ ನನ್ನ ಫ್ರೆಂಡ್, ನಾ ರವಿ ಅಣ್ಣ. ಹೌದಾ, ಓಕೆ. ಗಮ್ಮತ್ತುಂಟು ಮುದ್ದುಗೊಂಬೆ ಅಂತ ಹೇಳ್ತಿದ್ದಾರೆ ಕೃಷ್ಣ ಅಣ್ಣ. ರವೀಂದ್ರ ಬ್ರೋ ಮಲ್ಲ ಸಪೋರ್ಟರ್ ಅಂದಿ ಶಾಂತಕ್ಕ. ಐಕ್ ರವೀಂದ್ರ ಅಣ್ಣೆಲ್ಲ ಕೃಷ್ಣ ಅಣ್ಣೆಲ್ಲ ಮಾತೆಲ್ಲ ಲೆಪ್ಪಿಯರ್
ನಮ್ಮಲ್ಲೇ ಪೂಜೆ ರತೆ ಶಾಂತಕ್ಕ ತುದೆ ನಮಕ್ ಮರ್ಯಾದಿಲ್ಲ ಇಜ್ಜಿ ನಮಕೊಂದು ಹಾಯಿಲ್ಲ ಇಜ್ಜಿ ಬಾಯಿಲ್ಲ ಇಜ್ಜಿ ಲೈವ್ ಅನ್ನೋರ್ಗಂತೂ ಮರ್ಯಾದೆ ಇಜ್ಜಿ మళ్ళా సపోర్ట్ మళ్ళీ తినాలి యావు లాస్ట్కి మర్యాద పోయినాలి ಯಾವ ಮರ್ರಿ ಬಂಜರಾಂಡ ಅಂದ ಇದು ಬೇಕಿತ್ತ ನಿಮಗೆ ಕೃಷ್ಣಣ್ಣ ಉಲ್ಲಾರ ಪೋಯರ ಉಲ್ಲಾರ ಯಾರಿದ್ದೀರಾ ಕಮೆಂಟ್ ಹಾಕಿ ರವೀಂದ್ರ ಅಂದು ಯಾರಿಗೆ ಬೋರ್ಡ್ ಇತ್ತು ನಾವು ಕುಂಟಲ್ ಬರಂದು ಗೊತ್ತುಂಡ ಏರ್ಪುರ ತಿಂತಾರೆ ಮೂಲುಂಡು ಮರ ಅವು ಮಿತ್ತರುಂಡು ಎಕ್ಕುಜಿ ಎದುರುಡು ನಾವಿಲ್ ಒಂದುಂಟು ಡ್ಯಾನ್ಸ್ ಮಾಡ್ತು ಕಮೆಂಟ್ ಹಾಕಿ ಗೈಸ್ ಐಡಲ್ಲಿ ಎಂತ ಮಾಡ್ತಿದ್ದೀರ ಕುಂಟಲ ಹಣ್ಣು ಬೇಕಾ ಕುಂಟಲ ಹಣ್ಣು ರವೀಂದ್ರಣ್ಣ ಬಯ್ಯಾಗ ಬಲ್ಲೆ ಮಾತ್ರ ಲೆಪ್ಪು ಕೃಷ್ಣಣ್ಣ ಏನ ಪೂಜೆ ಬರ್ಪನೆ ಇಜ್ಜಿತು ಗಮ್ಮತ್ತುಂಡು ದಾದೆ ಗಮ್ಮತ್ತುಂಡು ಪಣಸುಂಡ ಪಾಯಸ ಉಂಡ ಚಾ ತಿಂಡಿ ಉಂಡ ರಾತ್ರಿ ಸುರಿದ ಬೇಕಿತ್ತ ನಿನಗೆ ಮಗನೇ ಹೌದು ಬನ್ನಿ ಗೈಸ್ ಅಂತ ರವೀಂದ್ರ ಬ್ರೋ ಇರ್ಲ ಲೈವ್ ಮಲ್ಪಲೆ ನಾನು ಮಲ್ಪು ಇರ್ತಲೆ ಶಾಂತಕ ರೆಡಿ ಆಪಿರಾರು ಓಕೆ ಕೃಷ್ಣ ಅಣ್ಣ ಬರ್ಪೆ ಬಂದಲ್ಲೇ ರವೀಂದ್ರ ಅಣ್ಣ ಪಿನ್ನ ಹಿಡಿಯವ್ರು ಎಲ್ಲಿ ಹೋದ್ರು ಮಾರ್ರೆ ಪಿನ್ನ ಹಿಡಿಯವ್ರಿಗೆ ಕೂಕು ಇದ್ದೀರಾ ಶಾಂತ ಸಿಸ್ ಬೊಡ್ಚಿ ಮಾರ ಬಂದಲ್ಲೇ ಮಲ್ಪಲೆ ರವೀಂದ್ರ ಅಣ್ಣ ಈ ರಾತೆಡ್ಡೆ ಬಾತಿರುವಾರು ಬಕ್ಕ ಬಲೆ ಗೈಸ್ ಹೈಡಲ್ಲಿ ಇರಬೇಡಿ ಹಾಂ ಹೈಡಲ್ಲಿರಬೇಡಿ ಬನ್ನಿ ಗಮ್ಮತ್ ಆಪಣ ಅವೇನ್ಕೇನ್ರ ನೀರು ಪಟ ಬಂದು ಬರತ್ತ ಅವೇ ಖುಷಿ ಆಪು ಬನ್ನಿ ಮರೆ ಹೋಯ್ ಜನರ ಅಂತ ಹೇಳ್ತಿದ್ದಾರೆ ಅವರೆಲ್ಲ ಬರ್ತಾ ಇಲ್ಲ ಮ್ಯಾಮ್ ಹೈಡಲ್ಲಿ ಮೊಟ್ಟೆ ಇರ್ತದೆ ಬಾಸೆ ಇಜ್ಜ ಅಂದಿನ ಏರು ಬಾಸೆ ಇಜ್ಜ ಅಂದಿನ ನನಗುಂಟು ಕನ್ನಡ ತುಳು ಭಾಷೆ ಬರುತ್ತೆ ಯಾನ್ ಲೈವ್ ಮಲ್ಪುಜಿ ಪೋಡಿಗೆ ಹಾಕೊಂಡು ಅಂದ ಪೋಡಿಗೆ ಕರ್ಬ ಬತ್ತಲ್ಲ ಪೊಡಿಗೆ ಅಂತ ಆ ಕರ್ಬನ್ ಕೈಟ್ ಬತ್ತೊಂಡ ಪೊಡಿಗೆ ಹೋಗು ಎಂತಿನ ಸ್ಪೆಷಲ್
ಅಂದ ಗುಡ್ 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 ಹುಷಾರ್ ಬಾಲ. ಎಂತದ ಕಡೆಯುವುದು ದಾದಾಗಜು ಒಲ್ತ ಇಲ್ಲದ ಬಕ. ಬಾಯ್ ಬಾಯ್. ಬನ್ನಿ ಬನ್ನಿ ಗೈಸ್ ಅಂತ ರವೀಂದ್ರಣ್ಣ. ಯಾರು ಬರ್ತಾ ಇಲ್ಲ ರವೀಂದ್ರಣ್ಣ, ಎಲ್ಲ ಹೋದ್ರು. ಯಾನು ನಿಮಗೆ ಹೇಳಿದ್ದಲ್ಲ ಮಾರ್ರೆ, ಎಂಕಿ ಹೇಳಿದ್ದು ಭಾಷೆ ಇಜ್ಜ ಅಂತ ನಾವು ಅಂದ. ಇಲ್ಲದತ್ತು ಗುಡ್ಡದೀರ್ ನಾವು ಮಂಡೆ ಗುದ್ದತ್ತೆ ಕೃಷ್ಣಣ್ಣ ಒಳ್ಳೆವನಂದುಲ್ಲೇರು. ಓಕೆ ಅಂಚಣ್ಣ ನಾನೈತೆ ಮೇರ್ನ ಲೈವ್ ಸ್ಟಾರ್ಟ್ ಅಪ್ನದ ಕೃಷ್ಣಣ್ಣನ ಆ ಲೈವ್ ಬರುಡು ಯಾನ್ ಲೈವ್ ಎಂಡ್ ಮಲ್ತ. ಓಕೆನಾ? ಬಾಯ್ ಬಾಯ್ ರವೀಂದ್ರಣ್ಣ, ಕೃಷ್ಣಣ್ಣ ಬಾಯ್, ಶಾಂತಕ್ಕ ಬಾಯ್. ಭಾಷೆ ಉಂಡ ರವೀಂದ್ರ ಉಂಡಿಗೆ ಆಯ್ತು ತುಳು ಕನ್ನಡ ಉಂಡು ಭಾಷೆ ಯಾವ ರಡ್ಡು. ಸರಿ ಬೊಕ್ಕ ತಿಕ್ಕಗ ಬಾಯ್ ಬಾಯ್ ಬಾಯ್, ಗುಡ್ ನೈಟ್. ಮತ್ತೆ ಸಿಗುವ ಆಯಿತಾ 6 ಗಂಟೆಗೆ. ಟಾಟಾ.